ಸಿಟಿ ಸೆಂಟರ್ ಎಂಕ್ ಶಾಪ್ ಎನ್ನೊಂಜಿ ಅಕ್ವೇರಿಯಂ ಉಂಡು ಅಂತ ಫುಡ್ ಪಾಡ್ರೆ ಅಂದ್ ಪೋದಿತ್ತೆ ಯಾನ್ ಆಕ್ಚುಲಿ ಯಾನ್ 8:50 ನನಗ ಪೋತೆ 9 minutes ಉಪ್ಪುನಾಗ ಯಾನ್ ಬತ್ತೆ ಸರ್ ಫುಡ್ ಪಾಡ್ದು ಬತ್ತೆ ಮನ್ನಗೆ ನಾನು ಪೊಲೀಸ್ ಉಂಟದು ಇದು ಗುಡ್ನೆ ಇದ್ದೆ ನಾನು ಬಾವುಟ ಗುಡ್ಡೆದವಳು 250 ಇನ್ನು ಮಂತದ್ದು ದೆತ್ತೊಂದು ಏನನ್ನು ಗುಡಿಯೇ ಸರ್ ಬಟ್ ಯಾನ್ ಕೋಯರ್ ಇತ್ತೀನಿ ಎಂಕ್ಲ ಹೋಮ್ ಲೋನ್ ಒಂದು EMI ಪಾಡರ್ ಇತ್ತು ಇತ್ತೆ ತೂಲೆ ಸರ್ ಬ್ಯಾಂಕ್ ಒಂಜಿ ಓಪನ್ ಉಂಡು ಬ್ಯಾಂಕ್ ಓಪನ್ ಇತ್ತಂಡ ಎಂಕ್ಲೆಗ್ EMI ಇದೆ ತೂಲೆ ಎಂಕ್ಲೆಗ್ ಈ ಲಾಕ್ಡೌನ್ ಟೈಮ್ ಉಡು ಒಂದಿನ ಅದು ಎಂಕ್ಲೆಗ್ ಎನ್ನ ಕಣ್ಣನಿಗ್ಲ ಎಂಕ್ಲ ಬಿಸ್ನೆಸ್ ಎಂಕ್ಲ ಅಟ್ಟರ್ಲಿ ಲಾಸ್ ಆತ ಎಂಕ್ ಪಣ್ಣ ಎಂಕ್ ರೆಂಟ್ ಕಟ್ಟರ್ಲ ಸಾಧ್ಯ ಇಜ್ಜಿ ಇವನ್ ಎನ್ನ ಕಣ್ಣನಿಗೆ ತೊಕೊತದು ಶಾಪ್ ಆರಿಗ್ಲ ರೆಂಟ್ ಕಟ್ರೆ ಅವಂಗಿಜ್ಜಿ ಪ್ರಾಬ್ಲಮ್ ಯಾವನುಂಡು ಎಂಕ್ಲೆ ಬಿಸ್ನೆಸ್ ಎಂಕ್ಲೆ ಬಂದಿಗೆ ತಿನ್ಪು ನಂಚಿನಲ್ಲ ಎಂಕ್ಲೆ ಮಸ್ತ್ ಪ್ರಾಬ್ಲಮ್ ಅವನುಂಡು ಸರ್ ಆಂಡಲ ಎಂಕಲ್ ಒಂದು 50 ಮಂತದ್ದು ಇಲ್ಲದ EMI ಕಾಸನ್ನು ಪಾಡ್ರೆ ಪೋನಾಗ ತುಲೆ ಬ್ಯಾಂಕ್ ಓಪನ್ ಇತ್ತದು 9:30 ಓಪನ್ ಅಂದ ಸರ್ ಎಂಕ್ಲೆಗ್ ಬಂದಾಗ ಎಂಕ್ಲೆಗ್ ಫೈನ್ ಪೂರ ಪಾಂಡೆ ಎಂಕ್ಲೆ ಈ ಟೈಮ್ ದಾದ ಮನ್ಕೊಡು ಸರ್ ಪಂಡೆ ಎಂಕ್ಲೆ ಲೋನ್ ಕಟ್ಟುನೆ ನಂಜಿಗೆ ತಿಂತೀನಿ ಎಂಕ್ಲು ದಾದ ಮನ್ಕೊಡು ಸರ್ ಪಂಡೆ ನಿಕ್ಲೆ ಪಂದೆ ಸರ್ ಫೈನ್ ಕಟ್ಟಿಯಾರ ಅಂದ್ ಬುಡ್ನೆ ಇದ್ದೇರು ಪೊಲೀಸ್ ತಕಲು 250 ರೂಪಾಯಿ ಫೈನ್ ಪಾಡ್ದೆ ಸರ್ ಗೊತ್ತುಂಡೆ ಕಟ್ಟೋಡತ್ತೆ ಎಂಕಲ್ ಎಂಚ ಕಟ್ಟೋಡು ಸರ್ ಪಂಡ್ಲೆ ಈ ಟೈಮ್ ಎಂಕಲ್ ಈ ಪ್ರಾಬ್ಲಮ್ ನಂಗೆ ಬಿಸ್ನೆಸ್ ಅಡ್ಡು ಜನಕ್ಲ ಬಿಸ್ನೆಸ್ ಅಂಡ ಎಂಕಲ್ ಬಂದಿಗೆ ತಿನ್ಪುನೆ ಸಾಲ ಮನ್ಪು ಸಾಲದ ಕೊಡ್ಪುನ ಕೊಡ್ಪುನ್ ಪಂಡ್ಲೆ ಸರ್ ಸರ್ ಇದು ಕರೆಕ್ಟ್ ಅಕ್ಕ ಇದನ್ನ ಬೇನೆ ನಿಜವಾದ ಕರೆಕ್ಟ್ ಇದು ನಿರ್ಣಂಚನ ಈ ಪ್ರಾಬ್ಲಮ್ ಉಂಟಲ್ಲ ಸತ್ಯ ನೋಡಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇದು ಕಷ್ಟಪಟ್ಟು ಸ್ವಾಭಿಮಾನ ಮತ್ತು ಗೌರವ ಒಂದು ವೇಳೆ ಹುಷಾರಿದ್ದ ಅಂಡಲ್ಲ ಎಂಕ್ಲೆಗ್ ಮರ್ದಗ ಪೋಪನಂತ ಸಾಧ್ಯ ಎಲ್ಲ ಇದ್ದಿ ಸರ್ ಎಂಕ್ಲೆಗ್ ಸಾಯಪಂಡ ಎಂಕ್ಲಿತ್ತೆ ತುಲೆ ಇಲ್ಲು ಮಂತದ್ದು ಸಾಲದ ಮಸ್ತುಲ್ಲ ಸರ್ ಅಣ್ಣ ಎಂಕಲ್ ಕಟ್ಟೋಡತ್ತೆ ಸರ್ ಎಂತ ಕಟ್ಟೋಡು ಈ ಲಾಕ್ಡೌನ್ ಅದು ಇಲ್ಲಡ್ ಫುಲ್ ಒಂದು ಎಂಕಲ್ ಅರ್ಜನಕ್ಲ ಬಿಸ್ನೆಸ್ ಅಣ್ಣ ಶಾಪ್ ಓಪನ್ ಮಂತಾರೆ ಇಜ್ಜಿ ಎನ್ನ ಲಾಕ್ಡೌನ್ ಆಪನಿಕ್ ದುಂಬೆ ಮಾಲ್ ಒಂಜು ವಾರದ್ದು ದುಂಬು ಕ್ಲೋಸ್ ಆತನ್ ಸರ್ ಎಂಚಿನ ಮಂತ್ ಕೊಡ್ಪನ್ಲೆ ಸರ್ ಕಾದತ್ ಡೈಲಿ ಓಪನ್ ಮಂತಂದುಲರಾ ಫುಡ್ ಮೀನುಂಡು ಅಕ್ವೇರಿಯಂ ಐಕ್ ಫುಡ್ ಪಾಡ್ರೆ ಅಂದ್ ವಾರ ಪೋಪುನಿ ಅನ್ ಪೋಪು ಜಿತ್ತೆ ಎಂಕ್ ಇವನ್ ಇತ್ತೆ ಎಲ್ಲ EMI ಇಲ್ಲದ EMI ಕಟ್ಟರಿತ್ತು ಬ್ಯಾಂಕ್ ಪೋಯಿನಿ ಅಲ್ಪ ಬ್ಯಾಂಕ್ ಓಪನ್ ಆಗ್ತಿದ್ದಿ ಸರ್ 9:30 ಬಂದಾಗ ಮಿತ್ತು ಬಂದಾಗ ಬಾವುಟ ಗುಡ್ಡೆ ಪೊಲೀಸ್ ಕೇಸ್ ಬರ್ದೆ ಅವಳ ಏನ ಶಾರ್ಪ್ 9 ಮಿತ್ತಿತ್ತೆ ಬಾವುಟ ಗುಡ್ಡೆಡು ಬತ್ತದಾತು ಸರ್ ಬರಿಯರನೆ ಬುಡ್ಡೆ ಇನ್ನು ಸುಮಾರು ಜನ ಉಂಟದಿರತ್ತ ಫೈನ್ ಕಟ್ಟಲ್ಲಿ ಬಿಡೋದಿದ್ದಾನೆ ಒಂದು ಲೊಂಡು ಕಟ್ಟದಿನ 250 ರೂಪೀಸ್ ಕಟ್ಟದಿನ ಫೈನ್ ಕಟ್ಟದಿನ ಲಿಸ್ಟ್ ಲೊಂಡು ಸರ್ ಎಲ್ಲ ಅಕಲ್ ಕೊಡ್ತೀನ ಈ ಪ್ರಾಬ್ಲಮ್ ಉಪ್ಪುನಾಗ ಎಂಕಲ್ ಈ ಸಾಲ ಮಾತ ಉಪ್ಪುನಾಗ ಈ ಲಾಕ್ಡೌನ್ ಟೈಮ್ ಎಂಕಲ್ ದಾದ ಮನ್ಕೊಡ್ತಾರೆ ಪಂಡ EMI ಕಟ್ಟರ ಅವ್ನು ಇಕ್ಕಿ ಎಂಚಿನ ಅಂದ್ ಮನ್ಕೊಡ್ ಲಾಸ್ಟ್ ಟೈಮ್ ದನೆ ಎಂಕಲ್ ಐನ್ ನನ್ನೆಲ್ಲ ಎಂಕಲ್ ಒಂದು ಮಂತದಿದ್ದ ಲಾಸ್ಟ್ ಟೈಮ್ ಎಂಕ್ಲೆಗ್ ಇಂಟ್ರೆಸ್ಟ್ ಪಾದಿನ ಮಸ್ತ್ ಪ್ರಾಬ್ಲಮ್ ಉಂಡು ಸರ್ ಕಾದರ್ ಸರ್ ಇದಕ್ಕ ಆಯ್ತು ಇದು ಪನ್ನ ಇದು ಕರೆಕ್ಟ್ ಯಾನ್ ಪೊಲೀಸ್ ಕಮಿಷನರ್ ಯಾನೆಲ್ಲ ಪಾತಿರ್ವೆ ನಾನು ದುಂಬು ನಿಕ್ಲಾಂಚ ಜನಕ್ಲೆಲ್ಲ ತೊಂದರೆ ಅದಕ್ಕೆ ಎಂಗ್ಲು ತುಪ್ಪ ನೀ ಪಾತಿ ರಾಂಗ್ ಆದುಪ್ಪು ಸರ್ ಬಟ್ ಎನ್ನ ರಾಂಗ್ ಆದುಪ್ಪು ಆ 9 ಪಂಡ ಎಂಕ್ ಇನಿ ಪೋಡಾತು ದಾಯಪಂಡ ಎಲ್ಲ EMI ಎನ್ನ ಕಟ್ಟಾಪುಂಡು ದಾಯಪಂಡ ಎಂಕ್ಲೆ ಚೆಕ್ ಬೌನ್ಸ್ ಎಂಕ್ಲೆಗ್ ಇಂಟ್ರೆಸ್ಟ್ ಮಿತ್ ಬರ್ತಂಡ ಅಪ್ಲ ಎಂಕ್ಲೆ ಕಾಸಿಗೆ ಮಸ್ತ್ ಬರ್ತದೆ ಅನ್ ಕಾಸು ನೇಬರ್ಸ್ ನಕ್ಲೆ ದೆತ್ತೊಂದು ಪೋದು ಯಾನು ಬ್ಯಾಂಕ್ ಪಾಡ್ರಂದು ಪೋಯಿನ ಅಪ್ಪ ಬ್ಯಾಂಕ್ ದಾಯ ಸರ್ ಓಪನ್ ಪಂಡ ಬ್ಯಾಂಕ್ ದಾಯ ಓಪನ್ ಅಪ್ಪಗ ಯಾನ್ಕೆ ಎನ್ನಿಟ್ ರಾಂಗ್ ಸರ್ ಕರೆಕ್ಟ್ ಇದ್ದಕ್ಕೆ ಕರೆಕ್ಟ್ ಇದು ಐಕೆ ಅದಕ್ಕೆ ನಾನು ಹೇಳಿದ್ದೆ ದಿಸ್ ಇಸ್ ಅನ್ಪ್ಲಾನ್ ಗೊಂದಲ ಶಿಶು ಅಂತ ಹೇಳಿದೆ ಅಲ್ಲ ಮತ್ತೆ ಈಗ ಲಾಕ್ಡೌನ್ ಟೈಮ್ ಅಲ್ಲಿ ಸರ್ ನಾವೀಗ ಹೊಟ್ಟೆಗೆ ತಿಳ್ಲಿಕ್ಕೆ ಏನ್ ಮಾಡುದು ಬಿಸ್ನೆಸ್ ಇಬ್ಬರಿಗೆ ಸಹ ಗಂಡ ಹೆಂಡತಿಗೆ ಬಿಸ್ನೆಸ್ ಆದ್ರೆ ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಮನೆಯಲ್ಲಿ ಕೂತು ಏನ್ ಮಾಡ್ಬೇಕು ಸರ್ ಹೇಳಿ ನೀವು ಇಲ್ಲ ಸತ್ಯವಾಗಿ ನಿಮ್ಮ ವಿಚಾರ ನಾವು ಖಂಡಿತವಾಗಿ ನಾವು ಮಾತಾಡ್ತೇವೆ ವಿಷಯದಲ್ಲಿ ನನ್ನ ಮಗಂದು ಫೀಸ್ ಕಟ್ಟಲಿಲ್ಲ ಅಂತ ರಿಸಲ್ಟ್ ಕೊಡ್ಲಿಲ್ಲ ಶಾರದಾ ಸ್ಕೂಲಲ್ಲಿ ರಿಸಲ್ಟ್ ಕೊಡ್ಲಿಲ್ಲ ಫೀಸ್ ಕಟ್ಟಲಿಲ್ಲ 15,000 ಅರ್ಥ ಕಟ್ಟಿದ್ದೇವೆ 15,000 ಏನೋ ಪೆಂಡಿಂಗ್ ಉಂಟು ಅದ್ರದ್ದು ರಿಸಲ್ಟ್ ಕೊಡ್ಲಿಲ್ಲ ಮಗು ಇದು 90 ನನ್ನ ಮಗಂದು 10th ಈಗ ಇನ್ನು 10th ಈಗ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ಬೋದು ನಾವು ಮನೆಯಲ್ಲಿ ಇಬ್ಬರು ಸಹ ಗಂಡ ಹೆಂಡತಿ ಬಿಸ್ನೆಸ್ ಆದ್ರೆ ನಾವು ಹೇಗೆ ಕಟ್ಟಬೇಕು ಹೇಳಿ ಯಾವ ಸ್ಕೂಲು ಶಾರದಾ ತಲಪಾಡಿ ಹೇಗೆ ಕಟ್ಟಬೇಕು ಸರ್ ನನ್ನಾಗೆ ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಸರ್ ಯಾರು ಮಾತಾಡಿದಿಲ್ಲ ಯಾಕೆಂದ್ರೆ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು ಅದಕ್ಕೆ ನಾನೀಗ ಕಾಲ್ ಮಾಡಿ ನಿನ್ನೆ ಸಹ ನಾನು ಕಾಲ್ ಮಾಡಿದ್ದೇನೆ ರಾಮದಾಸ್ ಸರ್ ಹತ್ರ ಮಾತಾಡ್ಲಿಕ್ಕೆ ನಿನ್ನೆ ನನಗೆ ಕಾಲ್ ಅವ್ರು ಕೊಡ್ಲಿಲ್ಲ ನನಗೆ ಮಾತಾಡ್ಬೇಕಿತ್ತು ನಿನ್ನೆ ಸರ್ ರಾಮದಾಸ್ ಸರ್ ಹತ್ರ ಅದಕ್ಕೆ ನಾನು ಇವತ್ತು ಕೊಡ್ಲಿಕ್ಕೆ ಹೇಳಿದ್ದು ನನಗೆ ಮಾತಾಡ್ಬೇಕು ಕೊಡಿ ಅಂತ ಹೇಳಿದೆ ನಾನು ಇಲ್ಲ ಈಗ ನೀವೇನು ಹೇಳಿದ್ರಿ ಥ್ಯಾಂಕ್ ಯು